ಒಂಟಿಯಾಗಿ ರಸ್ತೆಗಳಲ್ಲಿ ಓಡಾಡೋ ಮಹಿಳೆಯರೇ ಹುಷಾರ್. ಗ್ರಾಮಾಂತರ ಭಾಗಗಳಲ್ಲಿ ಮತ್ತೆ ಓಡಾಡುತ್ತಿದ್ದಾರೆ ಸರಗಳ್ಳರು. ಅಮಾಯಕ ಮುಗ್ಧ ಮಹಿಳೆಯರೇ ಖದೀಮರ ಟಾರ್ಗೆಟ್. ಕ್ಷಣ ಮಾತ್ರದಲ್ಲಿ ಕುತ್ತಿಗೆಯಿಂದ ಸರ ಎಗರಿಸಿ ಆಗ್ತಾರೆ ಎಸ್ಕೇಪ್. ಹೌದು, ಕೆಲವೊಂದು ಸಮಯದಿಂದ ಸ್ವಲ್ಪ ಕಡಿಮೆಯಾಗಿದ್ದ ಸರಗಳ್ಳರ ಕಾಟ ಮತ್ತೆ ಆರಂಭಗೊಂಡಿದೆ. ಅದರಲ್ಲೂ ಮುಖ್ಯವಾಗಿ ಗ್ರಾಮಾಂತರ ಭಾಗದಲ್ಲಿ ಸರಗಳ್ಳರ ಹಾವಳಿ ಆರಂಭಗೊಂಡಿದ್ದು ಜೂನ್ 7ರಂದು ಸರಗಳ್ಳತನದ ಪ್ರಕರಣವೊಂದು ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿಯಲ್ಲಿ ರಿಪೋರ್ಟ್ ಆಗಿದೆ. ಮಠ ಮಧ್ಯಾಹ್ನ ಬೆಟ್ಟಂಪಾಡಿಯ ರೆಂಜಾ ಕೂನಡ್ಕ ರಸ್ತೆಯಲ್ಲಿ ಬುಲೆಟ್ ಬೈಕ್ನಲ್ಲಿ ಬಂದ ಅಪರಿಚಿತರಿರುವರು ನಡೆದುಕೊಂಡು ಹೋಗ್ತಾ ಇದ್ದ ಮಹಿಳೆಯೊಬ್ಬರ ಕತ್ತಿನಿಂದ ಕರಿಮಣಿ ಸರ ಎಗರಿಸಿ ಪರಾರಿಯಾಗಿದ್ದಾರೆ. ಚೂರಿಪದ ನಿವಾಸಿ ರತ್ನ ಎನ್ನುವವರು ಕರಿಮಣಿ ಸರವನ್ನು ಕಳೆದುಕೊಂಡವರು. ಇವರು ರೆಂಜದಿಂದ ಚೂರಿಪದವಿನ ತನ್ನ ಮನೆ ಕಡೆಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ವೇಳೆ ಕೋನಡ್ಕ ಎಂಬಲ್ಲಿ ರಸ್ತೆಯಲ್ಲಿ ಕೆಂಪು ಬಣ್ಣದ ಬೈಕ್ ನಿಂತಿತ್ತು. ಇವರು ಬೈಕ್ ಬಳಿ ಸಮೀಪಿಸ್ತಾ ಇದ್ದಂತೆ ಬೈಕ್ನಿಂದ ಇಳಿದ ಓರ್ವ ವ್ಯಕ್ತಿ ಅಕ್ಕ ಎಂದು ಕೂಗಿ ಕುತ್ತಿಗೆಗೆ ಕೈ ಹಾಕಿ ಕರಿಮಣಿ ಸರ ಎಳೆದಿದ್ದಾನೆ. ಈ ವೇಳೆ ತಾಳಿ ಮತ್ತು ಸರವನ್ನು ಗಟ್ಟಿಯಾಗಿ ಹಿಡಿದುಕೊಂಡರೂ ಅರ್ಧದಷ್ಟು ಸರ ತುಂಡಾಗಿ ಕಳ್ಳರ ಕೈಗೆ ಹೋಗಿದೆ. ಗಾಬರಿಗೊಂಡ ಮಹಿಳೆ ಬೊಬ್ಬೆ ಹೊಡೆದಾಗ ಸ್ಥಳೀಯ ಮನೆಯವರು ಓಡಿ ಬಂದಿದ್ದಾರೆ. ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸರ ಎಳೆದ ರಭಸಕ್ಕೆ ಕರಿಮಣಿಯ ತಾಳಿ ಮತ್ತು ತುಂಡು ಸರ ಮಹಿಳೆಯ ಕೈಯಲ್ಲೇ ಬಾಕಿಯಾಗಿದೆ. ಸುಮಾರು 50,000 ರೂಪಾಯಿ ಮೌಲ್ಯದ ಚಿನ್ನ ಕಳ್ಳರ ಪಾಲಾಗಿದೆ ಎಂದು ಮಹಿಳೆ ತಿಳಿಸಿದ್ದಾರೆ. ಘಟನೆ ಎಸಗಿದ್ದು ಕೇರಳ ಕಡೆಯಿಂದ ಕೆಂಪು ಬಣ್ಣದ ಬುಲೆಟ್ನಲ್ಲಿ ಬಂದ ಇಬ್ಬರು ವ್ಯಕ್ತಿಗಳು ಎನ್ನಲಾಗಿದೆ. ಅನುಮಾನಾಸ್ಪದವಾಗಿ ಬಂದಿದ್ದ ಇವರ ನಡೆ ಸ್ಥಳೀಯರ ಅನುಮಾನಕ್ಕೆ ಕಾರಣವಾಗಿತ್ತು. ಇದಕ್ಕೆ ಕಾರಣವೂ ಇದೆ. ಜೂನ್ 7ರಂದು ಬೆಳಗ್ಗೆ ಸುಮಾರು 11 ಗಂಟೆಯ ವೇಳೆಗೆ ಬೆಟ್ಟಂಪಾಡಿಯ ಸ್ಟಾರ್ ಕ್ಯಾಂಟೀನ್ ಮುಂಭಾಗದಲ್ಲಿ ಇರುವ ಸಣ್ಣ ಕಾಲುದಾರಿಯಲ್ಲಿ ಕೆಂಪು ಬಣ್ಣದ ಬುಲೆಟ್ ಬೈಕ್ ಬಂದು ಕ್ಯಾಂಟೀನ್ ಮುಂಭಾಗ ನಿಂತಿದೆ. ಅದರಲ್ಲಿದ್ದ ಇಬ್ಬರು ಕ್ಯಾಂಟೀನ್ನಲ್ಲಿ ಚಹಾ ಕುಡಿಯಲು ಬಂದಿದ್ದಾರೆ. ಬೈಕ್ನಲ್ಲಿ ನಂಬರ್ ಪ್ಲೇಟ್ ಇಲ್ಲದೆ ಇರುವುದನ್ನು ಗಮನಿಸಿದ್ದ ಕ್ಯಾಂಟೀನ್ ಪಕ್ಕದ ದಿನಸಿ ಅಂಗಡಿಯ ಅಬ್ಬಾಸ್ ಅವರು ಪಕ್ಕದಲ್ಲಿದ್ದ ಟೈಲರ್ ಶೇಷನ್ನರ ಗಮನಕ್ಕೆ ತಂದಿದ್ದರು. ಇಬ್ಬರು ಅನುಮಾನಾಸ್ಪದ ರೀತಿಯ ಬೈಕ್ ಬಗ್ಗೆ ಸಂಶಯ ಹೊಂದಿದ್ರು. ಈ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡೋಣ ಎಂದು ಗಮನಿಸಿದಾಗ ಬುಲೆಟ್ ಮುಂಭಾಗದ ನಂಬರ್ ಪ್ಲೇಟ್ ಇರಲಿಲ್ಲ. ಹಿಂಬದಿ ನಂಬರ್ ಪ್ಲೇಟ್ ಜಾಗದಲ್ಲಿ ಬ್ಯಾಗ್ ಒಂದನ್ನು ನೇತಾಡಿಸಲಾಗಿತ್ತು. ಬ್ಯಾಗ್ನ ನಡುವೆ 1126 ನಂಬರ್ ಮಾತ್ರ ಕಾಣಿಸಿತ್ತು. ನಂಬರ್ ಪ್ಲೇಟ್ ಇಲ್ಲದೆ ಇರುವ ಬೈಕ್ ಆಗಿರುವುದರಿಂದ ಕಳವುಗೈದ ಬೈಕ್ ಆಗಿರುವ ಸಾಧ್ಯತೆ ಇದೆ ಎಂದು ಸಂಶಯಕ್ಕೆ ಈಡಾಗಿ ಬೈಕ್ನ ಫೋಟೋ ಕೂಡ ತೆಗೆದಿದ್ರು. ಅಲ್ಲದೆ ಅಲ್ಲಿಂದಲೇ ಬೀಟ್ ಪೊಲೀಸ್ ಹರ್ಷಿತ್ರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದರು. ಅಷ್ಟರಲ್ಲಾಗಲೇ ಚಹಾ ಕುಡಿದು ಮುಗಿಸಿದ್ದ ಅಪರಿಚಿತರು ಇಬ್ಬರು ಮಾಸ್ಕ್ ಹಾಕಿ ಹೆಲ್ಮೆಟ್ ಧರಿಸಿ ಅಲ್ಲಿಂದ ಬೆಟ್ಟಂಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವ ರಸ್ತೆಯಲ್ಲಿ ಹೋಗಿದ್ದರು. 200 ಮೀಟರ್ನಷ್ಟು ಮುಂದೆ ಸಾಗಿ ವಾಪಸ್ಸಾದ ಅವರು ಮತ್ತೆ ಪುತ್ತೂರು ಕಡೆ ತೆರಳಿದ್ರು. ಇವರ ಚಲನವಲನ ಗಮನಿಸ್ತಾ ಇದ್ದ ಸ್ಥಳೀಯರಿಗೆ ಇದು ಕಳ್ಳರೇ ಎಂಬುದು ಖಾತ್ರಿಯಾಗಿತ್ತು. ತುಸು ದೂರ ಸಾಗಿರುವ ಕಳ್ಳರು ರೆಂಜಾ ಶ್ರೀರಾಮನಗರದ ಬಳಿಯಿಂದ ಕಜೆ ಕೂನಡ್ಕರ್ ಸಂಪರ್ಕಿಸುವ ರಸ್ತೆಯಲ್ಲಿ ಹೋಗಿದ್ದಾರೆ. ಆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಮಹಿಳೆಯ ಕತ್ತಿನಿಂದ ಕರಿಮಣಿ ಸರ ಎಳೆದು ವಾಪಸ್ಸು ಪಾಣಾಜೆ ಪೆರ್ಲ ರಸ್ತೆಯಲ್ಲಿ ಶರವೇಗದಲ್ಲಿ ಬೈಕ್ ಓಡಿಸಿದ್ದಾರೆ. ಟೀ ಕುಡಿದ ಸ್ಥಳದಿಂದ ಹೋದ ಅರ್ಧ ಗಂಟೆಯೊಳಗಾಗಿ ಬೈಕ್ ವಾಪಸ್ ಹೋಗಿದೆ. ಮೊದಲೇ ಅನುಮಾನ ಪಟ್ಟಿದ್ದ ಸ್ಥಳೀಯರು ಯಾವುದೋ ಸುಳಿವು ದೊರೆತ ಹಿನ್ನೆಲೆಯಲ್ಲಿ ಹೋಗಿರಬಹುದೆಂದು ಭಾವಿಸಿದ್ದರು. ಸ್ವಲ್ಪ ಹೊತ್ತಿನಲ್ಲಿಯೇ ಮಹಿಳೆಯ ಕತ್ತಿನಿಂದ ಸರ ಎಳೆದೊಯ್ದ ಸುದ್ದಿ ಎಲ್ಲೆಡೆ ಪಸರಿಸಿದಾಗ ಇದೇ ಕಳ್ಳರ ಕೃತ್ಯ ಎಂದು ಗೊತ್ತಾಗಿ ಪೊಲೀಸರಿಗೂ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬೆಟ್ಟಂಪಾಡಿ ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ಬಳಿ ಇರುವ ಸ್ಟಾರ್ ಕ್ಯಾಂಟೀನ್ನಲ್ಲಿ ಚಹಾ ಕುಡಿಯುತ್ತಿದ್ದ ವೇಳೆ ಸಂಶಯಗೊಂಡಿದ್ದ ಕ್ಯಾಂಟೀನ್ ಮಾಲಕ ಹಮೀದ್, ನೀವು ಕಾಸರಗೋಡಿನವರ, ದೂರ ಹೋಗುವವರು ಎಂದು ಅಪರಿಚಿತರ ಪರಿಚಯವನ್ನ ಕೇಳಿದ್ದರು. ಆಗ ಅವರು, ನಾವು ಪೆರ್ಲದವರು, ಪುತ್ತೂರಿಗೆ ಹೋಗಬೇಕಾಗಿತ್ತು ಎಂದಿದ್ರು. ಅಪರಿಚಿತರಿಬ್ಬರ ಪೈಕಿ ಓರ್ವ ಚಡ್ಡಿ ಕಪ್ಪು ಜಾಕೆಟ್ ಧರಿಸಿದ್ದು ತಲೆಗೆ ಜುಟ್ಟು ಕಟ್ಟಿದ್ದ. ಇನ್ನೋರ್ವ ಪ್ಯಾಂಟ್ ಮತ್ತು ಕಪ್ಪು ಜಾಕೆಟ್ ಧರಿಸಿ ಸಾಮಾನ್ಯ ಎತ್ತರದ ವ್ಯಕ್ತಿಯಾಗಿದ್ದ ಎಂದು ಸ್ಥಳೀಯರು ಗುರುತು ನೆನಪಿಸಿದ್ದಾರೆ. ಕಳ್ಳರು ಕೇರಳದವರೆಂದು ಶಂಕಿಸಲಾಗಿದೆ. ಘಟನೆ ನಡೆದ ಪ್ರದೇಶ ಜನನಿಬಿಡವಾಗಿದ್ದು ಸುತ್ತಮುತ್ತ ಮನೆಯೂ ಇಲ್ಲ. ತೋಟದ ಮಧ್ಯದಲ್ಲಿ ಹಾದು ಹೋಗುವ ರಸ್ತೆಯನ್ನೇ ಕಳ್ಳರು ತಮ್ಮ ಕೃತ್ಯಕ್ಕೆ ಬಳಸಿಕೊಂಡಿದ್ದಾರೆ. ಕರಿಮಣಿ ಕಳೆದುಕೊಂಡ ಸಂತ್ರಸ್ತ ಮಹಿಳೆ ಬಡವರಾಗಿದ್ದು ದುಡಿದು ತಿನ್ನುವ ಕುಟುಂಬವಾಗಿದೆ. ಬೀಡಿ ಕಟ್ಟಿದ ಹಣದಲ್ಲಿ 1.5 ವರ್ಷದ ಹಿಂದೆ 4 ಪವನ್ನಷ್ಟು ಚಿನ್ನವಿರುವ ಹೊಸ ಕರಿಮಣಿ ಸರ ಖರೀದಿಸಿದ್ದರು. ಇದೀಗ ಕೂಡಿಟ್ಟ ಹಣದಿಂದ ಖರೀದಿಸಿದ್ದ ಕರಿಮಣಿ ಸರವನ್ನು ಕಳೆದುಕೊಂಡ ಕುಟುಂಬ ದುಃಖ ತಪ್ತವಾಗಿದೆ. ತನಿಖೆ ಕೈಗೆತ್ತಿಕೊಂಡಿರುವ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಎಸ್ಐ ಉದಯ ರವಿ ಮತ್ತು ತಂಡವು
ರೆಂಜ ಜಂಕ್ಷನ್ನಲ್ಲಿ ಹಾಕಲಾಗಿರುವ ಸಿಸಿಟಿವಿ ಫುಟೇಜ್ ಮತ್ತು ಸ್ಥಳೀಯ ಅಂಗಡಿ ಮುಂಗಟ್ಟುಗಳ ಸಿಸಿಟಿವಿ ಫುಟೇಜ್ ಆಧಾರದಲ್ಲಿ ತನಿಖೆಯನ್ನ ಮುಂದುವರಿಸಿದೆ. ಇಂತಹ ಜನವಸತಿ ರಹಿತ ಪ್ರದೇಶಗಳಲ್ಲಿ ಹಾಡ ಹಗಲೇ ಕತ್ತಿನಿಂದ ಸರ ಎಳೆದೊಯ್ಯುವ ಘಟನೆಗಳು ಪದೇ ಪದೇ ನಡೀತಾ ಇವೆ. ಪ್ರತಿರೋಧಿಸುವ ಮಹಿಳೆಯರಿಗೆ ಜೀವ ಅಪಾಯದ ಸಾಧ್ಯತೆಯೂ ಇದೆ. ಹೀಗಾಗಿ ಎಲ್ಲರೂ ಈ ಬಗ್ಗೆ ಅಲರ್ಟ್ ಆಗಿ ಕೇರ್ಫುಲ್ ಆಗಿರಬೇಕು ಅನ್ನೋದು ಸುದ್ದಿಯ ಕನ್ಸರ್ನ್. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ ಪುತ್ತೂರಿನ ಮಹತ್ತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ ಟಾಪ್ಗಳು, ಲೆಗ್ಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಗಿನ್ಸ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ ನ್ಯೂ ಚೆನ್ನೈ ಶಾಪಿಂಗ್. ಸೀರೆ ಹಾಗೂ ರೆಡಿಮೇಡ್ಗಳು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನ, ಪುತ್ತೂರು 6/6/2022 9/7/2022 ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.